ನಗರ ಮತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಜ್ಪೆಯಲ್ಲಿ ಏನಿದೆ ಅದಕ್ಕೆ ಸಂಪರ್ಕ ಕಲ್ಪಿಸುವಂಥ ಮರವೂರು ಬ್ರಿಡ್ಜ್ ಇದು ಫಲ್ಗುಣಿ ನದಿಗೆ ಇದೆ. ಇದು ಇವತ್ತು ಬೆಳಗ್ಗೆ 3 ಗಂಟೆ ಸಮಯದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕನೆಕ್ಟ್ ಮಾಡಲಿಕ್ಕೆ ಉಡುಪಿಯಿಂದ ಬರುವಂಥವ್ರಿಗೆ ಮುಲ್ಕಿ, ಕಿನ್ನಿಗೋಳಿ, ಕಟ್ಟಿ, ಬಜ್ಪೆ ಈ ರೂಟನ್ನು ತಗೋಬೇಕಾಗುತ್ತೆ. ಅದೇ ರೀತಿ ಮಂಗಳೂರು ಮತ್ತು ಕಾಸರಗೋಡು ಭಾಗದಿಂದ ಬರುವಂಥವರು ನಂತೂರು, ವಾಮಂಜೂರು, ಗುರುಪುರ, ಕೈಕಂಬ, ಬಜ್ಪೆ ಈ ರೂಟಲ್ಲಿ ಆಲ್ಟರ್ನೇಟಿವ್ ಆಗಿ ಬರಬೇಕಾಗುತ್ತೆ. ಸಂಬಂಧಪಟ್ಟ ಎಕ್ಸ್ಪರ್ಟ್ಸು ಮತ್ತು ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವರು ಬಂದು ಇದನ್ನು ಪರಿಶೀಲನೆ ಮಾಡಿ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ ನಂತರ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಸದ್ಯಕ್ಕೆ ಇನ್ನೂ ಇದು ಒಂದು ಫೈನಲ್ ಒಪಿನಿಯನ್ ಬರಬೇಕು. ಯಾವುದೇ ವಾಹನ ಸಂಚಾರ ಆಗಲಿ, ವ್ಯಕ್ತಿಗಳ ಸಂಚಾರ ಆಗಲಿ ಈ ಬ್ರಿಡ್ಜ್ ಮೇಲೆ ಬಿಡಲ್ಲ. ದಯವಿಟ್ಟು ಸಾರ್ವಜನಿಕರು ಮತ್ತು ಪ್ರವಾಸಿಗರು ಅಥವಾ ಯಾರು ಏರ್ಪೋರ್ಟ್ಗೆ ಹೋಗುವಂಥವ್ರು ಇದ್ದೀರಿ ಮುಖ್ಯವಾಗಿ ತಮಗೆ ಈಗಾಗಲೇ ಮೆನ್ಷನ್ ಮಾಡಿರುವಂಥ ಆಲ್ಟರ್ನೇಟಿವ್ ದಾರಿಗಳನ್ನು ಪಡ್ಕೋಬೇಕು.